ಸೌಜನ್ಯ ಮಹಿಳಾ ಮಂಡಲ ಉರ್ವ ಹೊಯ್ಗೆ ಬೈಲ್ದ 25ನೇ ವರ್ಷದ ಗೌಚದಲ್ಲಿ ಕೊಡು ಶುಕ್ರವಾರ ಕುಡ್ಲ ಲಾಲ್ಬಾಗ್ ಕೈತಲ್ದ ವನಿತಾ ವನುಟು ವನಿತೆಯರ ಸಂಭ್ರಮ ಕಾರ್ಯಕ್ರಮವನ್ನು ಅಟಣೆ ಮಲ್ದಿದ್ದರು. ಬಿಜಯದ ಶ್ರೀ ಗುರು ಸೌಹಾರ್ದ ಸಹಕಾರ ಸಂಸ್ಥೆದ ನಿರ್ದೇಶಕರು ಗೀತಾ ದಿವಾಕರ ಕಾರ್ಯಕ್ರಮವನ್ನು ಉದಿಪನ ಮಲ್ತಿರು. ಕುಡ್ಲ ಲಾಲ್ಬಾಗ್ ಏರ್ ಇಂಡಿಯಾ ಆಫೀಸ್ ಕೈತಲ್ದ ವನಿತಾ ವನುಟು ಸೌಜನ್ಯ ಮಹಿಳಾ ಮಂಡಲ ಉರ್ವ ಹೊಯ್ಗೆ ಬೈಲ್ ಮಕ್ಕಳು 25ನೇ ವರ್ಷದ ಬುಳ್ಳಿ ಪರ್ವದ ಗೌಜಿ ವನಿತಾ ವನದಲ್ಲಿ ವನಿತೆಯರ ಸಂಭ್ರಮ ಪಂಪನ ಕಾರ್ಯಕ್ರಮವನ್ನು ಶುಕ್ರವಾರ ಅಟಣೆ ಮಲ್ದಿದ್ದರು. ಬಿಜಯದ ಶ್ರೀಗುರು ಸೌಹಾರ್ದ ಸಹಕಾರ ಸಂಸ್ಥೆದ ನಿರ್ದೇಶಕರು ಗೀತಾ ದಿವಾಕರ ಕಾರ್ಯಕ್ರಮವನ್ನು ಉದಿಪನ ಮಲ್ತಿರು. ಸೌಜನ್ಯ ಮಹಿಳಾ ಮಂಡಲದ ಮರ್ಯಾದೆ ಗುರುಕಾರ್ತಿ ಕೆಎ ರೋಹಿಣಿ ಸುರುತ ಪಾತ್ರ ಪಂಡದ ಸಂಘ ಶುರುವಾದ 25 ವರ್ಷ ಮುಟ್ಟ ಮಾಲ್ತಿನ ಸಾಧನದ ಬಗೆಟ್ ತೆರಿಪಾಯಿರು. ನವೆಂಬರ್ 21ರಂದು ಆರಂಭವಾದಂತಹ ನಮ್ಮ ಮಹಿಳಾ ಮಂಡಲ ಸುದೀರ್ಘವಾದ 25 ವರ್ಷಗಳನ್ನು ಕಳೆದುಕೊಂಡು ಬಂದಿದೆ. ಚಟುವಟಿಕೆಯಿಂದ ಬಂದಿದೆ. ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡಿದೆ. ಅದು ಸಮಾಜಮುಖಿಯಾದ ಕೆಲಸ, ಅದು ಸಾಮಾಜಿಕವಾದ ಕೆಲಸ, ಮಹಿಳೆಯರ ಶ್ರೇಯೋಭಿವೃದ್ಧಿಗಾಗಿ ನಡೆದಂತಹ ಕೆಲಸ, ಮಕ್ಕಳನ್ನು ಒಳಗೊಂಡು ಮಾಡಿದಂತಹ ಸಾಂಸ್ಕೃತಿಕ ಚಟುವಟಿಕೆಗಳು. ಕಾರ್ಯಕ್ರಮವನ್ನು ಉದಿಪನ ಮಲ್ತಿನ ಗೀತಾ ದಿವಾಕರ ಪಾತಿಡ್ದು ಇತ್ಯದ ಪೊಂಜು ಮಾತಾ ಕ್ಷೇತ್ರೊಡ್ಲ ದುಂಬರಿದು ಕೆಲಸ ಮಲ್ತೊಂದುಳ್ಳಲು ಸಮಾಜದ ಬುಲಿಚಿಲಿಗ ಸಾಕರ ಕುರೊಂದುಳ್ಳಲಂದು ಪಂಡಿರು. ಉರ್ವ ಹೊಯ್ಗೆ ಬದಲ್ ಸೌಜನ್ಯ ಮಂಡಲ ನಿರಂತರ ತನ್ನ ಅತ್ಯುತ್ತಮ ಸಮಾಜಮುಖಿ ಕಾರ್ಯದಲ್ಲಿ ಹೆಚ್ಚಿನ ಚಟುವಟಿಕೆಗಳ ಮೂಲಕ ಜಿಲ್ಲೆಯಲ್ಲೇ ಮುನ್ನಡೆಯಲ್ಲಿ ಇದೆ. ಇಲ್ಲಿಯ ಪ್ರತಿಭಾನ್ವಿತ ಸದಸ್ಯರು ಮಂಡಲದ ಯಶಸ್ವಿಗೆ ಕಾರಣರಾಗಿದ್ದಾರೆ. ಅದಕ್ಕಾಗಿ ಇವರೆಲ್ಲರಿಗೂ ನನ್ನ ಅಭಿನಂದನೆಗಳು. ಸಂಘಟನೆಯಿಂದ ಬಲಯುತರಾಗಿ ಎಂದು ಬ್ರಹ್ಮಶ್ರೀ ನಾರಾಯಣ್ ಗುರು ಹೇಳಿದ್ದಾರೆ. ಅವರಂತೆ ನಾವೆಲ್ಲರೂ ಸಂಘಟಿತರಾಗಿ ಉತ್ತಮ ಕಾರ್ಯಗಳನ್ನು ಸಾಧಿಸೋಣ. ಪೊಂಜೋನಕ್ಲೆಗಾದ ಸಮೂಹ ಗಾಯನ, ಪ್ರಕೃತಿ ಗೀತೆ, ಉಲ್ಲಾಂಘನ ಗೊಬ್ಬಳು ಅಟ್ಟಣೆಯಾದಿತ್ತಡು. ಸೌಜನ್ಯ ಮಹಿಳಾ ಮಂಡಲದ ಗುರ್ಕಾರ್ದಿ ಮನೋರಮಾ ಉಮೇಶನ್ ಗುರ್ಕಾರ್ಮೆ ವಹಿಸ್ತಿದ್ದರು. ಸಂಘಟಕರು, ಕಲಾ ಪೋಷಕರು ಸಾವಿತ್ರಿ ಪುತ್ತೂರಾಯ, ನಿವೃತ್ತ ಶಿಕ್ಷಕಿ ಸಾವಿತ್ರಿ ಎಸ್ ರಾವ್ ಬಿನ್ನೆರಾದಿದ್ದರು. ಮಂಡಲದ ಒತ್ತು ಗುರ್ಕಾರ್ದಿ ಶೋಭಾ ಶ್ಯಾಮಸುಂದರ, ಕಾರ್ಯಂತರ ಆಕೃತಿ ಐಎಸ್ ಭಟ್, ಕೋಶಾಧಿಕಾರಿ ಗಾಯತ್ರಿ ಬಿಎಸ್, ಸಾಂಸ್ಕೃತಿಕ ಕಾರ್ಯಂತರ ನಳಿನಿ ಮೋಹನ್, ಜತೆ ಕಾರ್ಯಂತರ ರಾಜೇಶ್ವರಿ ಎಸ್, ಜತೆ ಸಾಂಸ್ಕೃತಿಕ ಕಾರ್ಯಂತರ ಪದ್ಮಜಾ ಬಿ ಪಾಲ್ಗೊಂಡಿರು.